ಮಂಗಳೂರಿನ ಬಿಜೈ ಬಟ್ಟಗುಡ್ಡದಲ್ಲಿರುವಂತಹ ಮಂಗಳ ಜ್ಯೋತಿ ವಿವಿಧೋದ್ದೇಶ ಸಹಕಾರಿ ಸಂಘದ ನೂತನ ಸ್ವಂತ ಆಡಳಿತ ಕಚೇರಿ ಹಾಗೂ ಶಾಖೆಯ ಉದ್ಘಾಟನಾ ಸಮಾರಂಭ ಮಂಗಳೂರಿನ ಪದವಿನಂಗಡಿಯಲ್ಲಿರುವ ಸಾನ್ವಿ ಪ್ಲಾಜಾದಲ್ಲಿ ನಡೆಯಿತು. ಮಂಗಳೂರಿನ ಪದವಿನಂಗಡಿಯ ಸಾನ್ವಿ ಪ್ಲಾಜಾದ 1ನೇ ಮಹಡಿಯಲ್ಲಿ ಶ್ರೀ ಮಂಗಳ ಜ್ಯೋತಿ ವಿವಿಧೋದ್ದೇಶ ಸಹಕಾರಿ ಸಂಘದ ನೂತನ ಆಡಳಿತ ಕಚೇರಿಯನ್ನು ಮಂಗಳೂರಿನ ಮೆಸ್ಕಾಂ ಎಂಜಿನಿಯರ್ ಅಧೀಕ್ಷಕ ಮಂಜಪ್ಪ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಈ ಸಂಘ ಅತ್ಯಂತ ಸುಲಲಿತವಾಗಿ ಸುಭದ್ರವಾಗಿ ಕಾರ್ಯಾಚರಿಸುತ್ತಿದೆ. ಪದವಿನಂಗಡಿಯ ಜನತೆಗೆ ಈ ಸಹಕಾರಿ ಸಂಘ ಸದುಪಯೋಗ ಆಗಲಿ ಎಂದು ಶುಭ ಹಾರೈಸಿದರು. ಈ ಸಂಘ ಅತ್ಯಂತ ಸುಲಲಿತವಾಗಿ ಸುಭದ್ರವಾಗಿ ಕಾರ್ಯಾಚರಿಸ್ತಾ ಇದೆ. ಈ ಕಾರ್ಯಾಚರಣೆಯಲ್ಲಿ ನಮ್ಮ ಸಮಾಜದ ಹಾಗೂ ಇತರ ಸಾರ್ವಜನಿಕರಿಗೆ ಇದರ ಸದುಪಯೋಗ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಈ ಪದವಿನಂಗಡಿ ಭಾಗದ ಸಾರ್ವಜನಿಕರಿಗೆ ಈ ಸಹಕಾರಿ ಸಂಘದ ಸದುಪಯೋಗ ಆಗಲಿ ಅನ್ನುವ ನಿಟ್ಟಿನಲ್ಲಿ ಈ ಶಾಖೆಯನ್ನು ಇಲ್ಲಿ ತೆರೆಯಲಾಗಿದೆ. ಈ ಶಾಖೆ ಅತ್ಯಂತ ಶಿಸ್ತುಬದ್ಧವಾಗಿ ಕಾರ್ಯಾಚರಿಸಲಿ, ಹಣಕಾಸಿನ ವ್ಯವಹಾರವು ಅತ್ಯಂತ ಪಾರದರ್ಶಕವಾಗಿ ನಡೆಯಲಿ, ಈ ಸಂಘ ಅತ್ಯಂತ ಶ್ರೇಯೋಭಿವೃದ್ಧಿ ಆಗಲಿ ಅಂತ ಹಾರೈಸ್ತಾ ಇನ್ನು ಭದ್ರತಾ ಕೊಠಡಿಯನ್ನು ರವೀಂದ್ರ ನಾಯರ್ ಕುಡುಪು ಉದ್ಘಾಟಿಸಿದರು. ಭದ್ರತಾ ಕೋಶವನ್ನು ಬಿ ವಿಶ್ವನಾಥ್ ಬಂಗೇರ ಉದ್ಘಾಟಿಸಿದರು. ಠೇವಣಿ ಪತ್ರವನ್ನು ಮಂಗಳೂರಿನ ಪಾಲಿಕೆಯ ಮಾಜಿ ಉಪಮೇಯರ್ ರಾಜೇಂದ್ರ ಕುಮಾರ್ ಬಿಡುಗಡೆಗೊಳಿಸಿದರು. ಗಣಕಯಂತ್ರವನ್ನು ಉದ್ಘಾಟಿಸಿ ಮಾತನಾಡಿದ ಮಂಗಳೂರು ನಗರ ಉತ್ತರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಉಪಾಧ್ಯಕ್ಷರಾದ ಬಬಿತಾ ರವೀಂದ್ರ ಅವರು, ಸಹಕಾರಿ ಬ್ಯಾಂಕ್ ಅನೇಕ ಮಂದಿಗೆ ಸೇವೆಯನ್ನು ನೀಡುತ್ತಿದೆ. ದೇಶದ ಅಭಿವೃದ್ಧಿಯಲ್ಲಿ ಸಹಕಾರಿ ಬ್ಯಾಂಕ್ನ ಪಾತ್ರ ಮಹತ್ತರವಾಗಿದೆ ಎಂದು ಹೇಳಿದರು. ಸಹಕಾರಿ ಬ್ಯಾಂಕ್ ಒಂದು ಎಷ್ಟು ಜನರಿಗೆ ಸೇವೆ ಕೊಡ್ತಾ ಇದೆ, ದೇಶದ ಅಭಿವೃದ್ಧಿಯಲ್ಲಿ ಅದರ ಪಾತ್ರ ಏನಿದೆ ಅಂತೇಳಿ ನಮಗೆ ಈಗಾಗಲೇ ಗೊತ್ತಿದೆ. ಹಾಗೆ ಇನ್ನೂ ಉತ್ತಮ ಜನರಿಗೆ ಸೇವೆಯನ್ನು ಈ ಬ್ಯಾಂಕ್ ಕೊಡಲಿ, ಇನ್ನಷ್ಟು ಶಾಖೆಗಳು ಉದ್ಘಾಟನೆಗೊಳ್ಳಲಿ ಎಂದು ನಾನು ಹಾರೈಸುತ್ತೇನೆ. ಈ ಸಂದರ್ಭ ಮಂಗಳ ಜ್ಯೋತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ್ ಎ, ಬೋಜಾ ಎಸ್ ಕುಲಾಲ್ ಮತ್ತು ಆಡಳಿತ ಮಂಡಳಿಯ ನಿರ್ದೇಶಕರು ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲಿಯನ್, ವಿ4 ನ್ಯೂಸ್ 24/7 ಮಂಗಳೂರು.